ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ. ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. Oh, that's nice, Arati. Seema, just run. ಇದೀಗ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಸ್ಥಾಪಿಸುವ ನಮ್ಮ ಸುರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಚಲಕ್ಕಿ, ಪೋಸ್ಟ್ಮ್ಯಾನ್ ತೂರ್ದಾಲ್, ಕೆಸಿ ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಹಾಗೆಯೇ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ ಹಾಗೂ ವಿದ್ಯಾ ಕಾಫಿ. ಓಕೆ, ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆನ ಡೈಲಿ ನೋಡ್ತಾ ಇದ್ದೀರಾ. ಹಾಗೆಯೇ ಇವತ್ತು ನಮ್ಮ ಜೊತೆ ಸ್ಪೆಷಲ್ ಗೆಸ್ಟ್ ಇದ್ದಾರೆ, ಸಂಧ್ಯಾ ವಸಂತ್ ಅವರಿದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳ. ಹಾಯ್ ಮ್ಯಾಮ್, ಕಾರ್ಯಕ್ರಮ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವು ಫಸ್ಟ್ ಟೈಮ್ ಎಲ್ಲಿಂದ ಬರ್ತಿದ್ದ ನೀವು? ಮನೆ ಹೊಸಬೆಟ್ಟು. ಓಕೆ. ಇಲ್ಲಿ ಹೇಗೆ ಹೊಸಬೆಟ್ಟಿದ್ದು ನಮ್ಮ ಸುರುಚಿ ಅಡುಗೆ ಮನೆಯದ್ದು ಪರಿಮಳ ಏನಾದ್ರು ಬಂತ? ಹಾಗೆ ಇಷ್ಟವರೆಗೆ ಬರಲಿಲ್ಲ. ಓಕೆ, ಫಸ್ಟ್ ಟೈಮ್ ಬಂದಿದ್ರಾ? ಏನು ಸ್ಪೆಷಲ್ ಅಡುಗೆ ಮಾಡ್ತಾ ಇದ್ದೀರಾ? ಇವತ್ತು ಪೆಪ್ಪರ್ ಚಿಕನ್ ಮಾಡುವ ಅಂತ. ಪೆಪ್ಪರ್ ಚಿಕನ್, ಓಕೆ. ನಾನ್ ವೆಜ್, ಇನ್ನೊಂದು ಜ್ಯೂಸ್. ಯಾವುದು? ಇದು ಸೋಡಾ, ಮಸಾಲಾ ಸೋಡಾ. ಈ ಜಾತ್ರೆಯಲ್ಲೆಲ್ಲ ಸಿಗುತ್ತೆ, ಗಮ್ಮತ್ ಇರ್ಬೋದಲ್ಲ. ಜ್ಯೂಸಿಗೂ ಮತ್ತೊಂದು ಚಿಕನ್ಗೂ ಎರಡಕ್ಕೂ ಮ್ಯಾಚಿಂಗ್ ಆಗುತ್ತೆ. ಈಗ ಶೆಕೆ ಈ ಟೈಮಿಗೂ ಕೂಡ ಕರೆಕ್ಟ್ ಆಗುತ್ತಲ್ಲ? ಓಕೆ, ಎರಡೊಂದು ಮಾಡ್ಲಿಕ್ಕೆ ಅಡುಗೆ ಹೋಗುವ. ಓಕೆ. ಅಡುಗೆ ಮನೆ ಬಂದಾಯ್ತು. ಈಗ ಫಸ್ಟಿಗೆ ಯಾವುದು, ಚಿಕನ್ ಮಾಡೋದಾ ಜ್ಯೂಸ್ ಮಾಡೋದು? ಹೇಳು. ಚಿಕನ್ ಮಾಡೋದು. ಅದು ಮಾಡಿ ರೆಡಿ ಇಟ್ಟ ಮೇಲೆ ಆಮೇಲೆ ಆರಾಮ್ಸೆ ಜ್ಯೂಸ್ ಮಾಡೋದು. ಫಸ್ಟಿಗೆ ಫ್ರೈಯಿಂಗ್ ಪ್ಯಾನ್ ಬೇಕು. ಓಕೆ, ಅಂದರೆ ನೀವೀಗ ಮಸಾಲೆಗಳನ್ನ ಹಾಕೊಳ್ತಿದ್ರಾ? ಹಾಗಾದರೆ ಫಸ್ಟಿಗೆ ಒಲೆ ಉರಿಸ್ಬೇಕಲ್ಲ? ಓಕೆ, ಅದು ಬಿಸಾಕಬೇಕಲ್ಲ? ಓಕೆ. ಅದೇ ಮನೆಯಲ್ಲಿ ನೀವೇ ಅಡುಗೆ ಮಾಡೋದು? ಓಕೆ. ಎಷ್ಟು ಜನ ಇದ್ದೀರಾ ಮನೆಯಲ್ಲಿ? ಇಬ್ಬರು ಇದ್ದೀರಲ್ಲ? ಹಾಗಾದರೆ ಹೆಚ್ಚು ಕೆಲಸ ಅವರೇ ಮಾಡೋದಲ್ಲ? ಹಾಗೆ ಮಾಡ್ತೀರಾ? ಅಡುಗೆಲ್ಲ ಅವರೇ ಮಾಡ್ತಾರಾ? ಇಲ್ಲ, ಹೆಲ್ಪ್ ಮಾಡ್ತಾರೆ. ಕ್ಲೀನಿಂಗ್ ಎಲ್ಲ ಹೆಲ್ಪ್ ಮಾಡ್ತಾರೆ. ಕ್ಲೀನಿಂಗಿಗೆ, ಕುಕಿಂಗ್ ಅಷ್ಟು ಬರೋದಿಲ್ಲ, ಬಟ್ ಬೇರೆ ಎಲ್ಲ ಹೆಲ್ಪ್ ಮಾಡ್ತಾರೆ. ಹಾಗಾದ್ರೆ ನೀವೇ ನೀವೇ ಅಡುಗೆ ಮಾಡೋದಂತ ಕನ್ಫರ್ಮ್? ಹೌದು. ಓಕೆ. ಈಗ ಯಾವುದು, ಕೊತ್ತಂಬರಿ ಎಲ್ಲ ಪೆಪ್ಪರ್. ಈಗ 1 kg ಚಿಕನ್ ತಂದೇನೆ, ಆಗ 2 ಸ್ಪೂನ್ ಬೇಕಲ್ಲ? ಪೆಪ್ಪರ್. ನಂತರ ಕೊತ್ತಂಬರಿ. ಓಕೆ. 1 ಸ್ಪೂನ್ ಮತ್ತೆ ಸ್ವಲ್ಪ. ಓಕೆ. ನೀವೆಲ್ಲ ಇಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀರಲ್ಲ? ಹೌದು. ಈಗ 1 ಸ್ಪೂನ್ ಜೀರಿಗೆ. ಇದೊಂಥರ ಮನೆಯಲ್ಲೆಲ್ಲ ಹಾಗೆಲ್ಲ ಹುಡಿಗಳನ್ನೆಲ್ಲ ಬಳಸಲ್ಲ? ಇಲ್ಲ, ನಾನು ಫ್ರೆಶ್ ಮಾಡಿಡೋದಿಲ್ಲ. ಹಾಫ್ ಸ್ಪೂನ್ ಸೋಂಪು, ಗಸಗಸೆ ಸ್ವಲ್ಪ. ಓಕೆ. ಇದು ಆಪ್ಷನಲ್, ಬೇಕಾದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಬೇಡ. ಇಲ್ಲದಿದ್ರೆ ಬೇಡ, ಇಲ್ಲದಿದ್ರೆ ಬೇಡಲ್ಲ? ಹಾಗೆ. ಇದೂ ಆಪ್ಷನಲ್, ನಿಮ್ಗೆ ಇಷ್ಟ ಆದ್ರೆ ಹಾಕ್ಬೋದು. ತೆಂಗಿನಕಾಯಿ ಎಲ್ಲ ಹಾಕಿದ್ರೆ ಹೆಚ್ಚಾಗಿ ತಿಕ್ ಆಗ್ತದೆ ಗ್ರೇವಿ, ಮತ್ತೆ ಸ್ವಲ್ಪ ಟೇಸ್ಟ್ ಬರ್ತದೆ ಅಂತ. ಬಟ್ ನೀವು ಎಲ್ಲವನ್ನು ಒಟ್ಟಿಗೆ ಮಿಕ್ಸ್ ಮಾಡ್ತಿದ್ರ? ಅದು ಈಸಿ ಕೆಲಸ, ಇಲ್ಲಾಂದ್ರೆ ಬೇರೆ 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 ಮಾಡಿ ಇಟ್ಕೋಬೇಕಲ್ಲ? ಹೌದು, ಅದು ಕ್ರಿಸ್ಪಿ ಆಗ್ಬೇಕಲ್ಲ. ವಿದೌಟ್ ಆಯಿಲ್ ನಾವು ಫ್ರೈ ಮಾಡಬೇಕು. ಈ ತರ ಹೊರ್ಕೊಂಡು ನಾವು ಮಿಕ್ಸ್ ಮಾಡುವಾಗ ಸ್ವಲ್ಪ ಚೆನ್ನಾಗಿ ಸ್ಮೆಲ್ ಬರ್ತದೆ, ಹಸಿ ವಾಸನೆ ಬರೋದಿಲ್ಲ, ಪರಿಮಳ ಕೂಡ ಹಾಗೆ ಒಳ್ಳೆ ಬರ್ತದೆ. ಇದು ಖಾರ ಸ್ವಲ್ಪ ಜಾಸ್ತಿ ಇರ್ಬೋದು ಅಂತ ಕಾಣುತ್ತೆ. ಅಂದ್ರೆ ಏನು ಕರಿಮೆಣಸೆಲ್ಲ ಹಾಕಿದ್ರಲ್ಲ ನೀವು? ಹೌದು. ಇನ್ನು ಮೆಣಸು ಕೂಡ ಹಾಕ್ಲಿಕ್ಕೆ ಉಂಟಲ್ಲ? ಸ್ವಲ್ಪ. ಅದು ರೆಡ್ ಚಿಲ್ಲಿ ಎಲ್ಲ ಗಾರ್ನಿಶ್ಗೆ. ಅದು ಚಿಕನ್ ಅಥವಾ ನಾನ್ ವೆಜ್ ಎಲ್ಲ ಖಾರ ಜಾಸ್ತಿ ಇದ್ರೇನೆ ಚೆನ್ನಾಗಿದೆ. ಹೌದು. ಸ್ಪೈಸಿ ಇದ್ರೇನೆ ಖುಷಿ ಆಗುತ್ತೆ. ಈಗ ಪರಿಮಳ ಬರ್ತಾ ಉಂಟಲ್ಲ? ಒಳ್ಳೆ ಏನು ಕಾಳು ಮೆಣಸಿದ್ದು ಸ್ವಲ್ಪ ಘಾಟ್ ಹೊಡಿತಾ ಉಂಟು ನೋಡಿ.
ಗರಂ ಮಸಾಲಕ್ಕೆ ಸೋಂಪು ಮಾತ್ರ, ಚಕ್ಕೆ ಅಂತದೆಲ್ಲ ಹಾಕ್ಬೇಕಂತಿಲ್ಲ, ಇಷ್ಟೇ ಹಾಕಿದ್ರೆ ಸಾಕಾಗ್ತದೆ. ಸ್ವಲ್ಪ ರೆಡ್ಡಿಶ್ ಬರುವ ತನಕ ಹುರ್ಕೊಂಡು ಇರಬೇಕಲ್ಲ. ಇದು ಸ್ವಲ್ಪ ಈಸಿ, ಬೇಗ ಆಗ್ತದೆ. ಇಲ್ಲದ್ರೆ ನಾರ್ಮಲ್ ಕಷ್ಟ ಇರುತ್ತಾ? ಇಲ್ಲದ್ರೆ ಸ್ವಲ್ಪ ಬೇರೆ ಎಲ್ಲ ಆದ್ರೆ ಸ್ವಲ್ಪ ಹೊತ್ತಿ ಹಿಡಿತದಲ್ಲ, ಇದು ಬೇಗ ಆಗ್ತದೆ. ಇಷ್ಟೇ ಅಲ್ಲ ಇದರದ್ದು ಮಸಾಲೆ, ಇಷ್ಟೇ, ಇನ್ನೇನಿಲ್ಲ ಅಲ್ಲ. ನಾವು ಈ ತರ ಮಸಾಲ ಕೂಡ ರೆಡಿ ಮಾಡಿ ಇಟ್ಕೊಳ್ಬಹುದು. ಮಾಡಿ ಇಟ್ಕೋಬಹುದು. ಸಾಕಲ್ಲ? ಆಫ್ ಮಾಡುದಾ? ಇನ್ನು ಹೊರ್ಕೊಳ್ಳಿಕ್ಕಿಲ್ಲ? ಇಲ್ಲ, ಸಾಕು. ಇದನ್ನ ನಾವು ಈಗ ಒಂದು ಪ್ಲೇಟಿಗೆ ಹಾಕಿಡ್ಬೇಕಲ್ಲ? ಹಾಕ್ಲಾ? ಹಾಕಿ. ಇದು ಸೈಡ್ ಇರಲಿಲ್ಲ. ಈಗ ನೆಕ್ಸ್ಟ್ ಪಾತ್ರೆ ಕೊಡಿ. ತುಪ್ಪ ಬೇಕು. ತುಪ್ಪ ಹಾಕ್ತೀರಾ? ನಾವು ತುಪ್ಪ ಅಂತ ಬಂದಾಗ KC ಅವರ ಶುದ್ಧ ಹಸುವಿನ ತುಪ್ಪವನ್ನು ಹಾಕ್ತಾ ಇದ್ದೀವಿ. ಒಂದು 2-3 ಸ್ಪೂನ್ ಹಾಕಿ. ಸಾಕಾ? ಸಾಕು. ಇವಾಗ ಗೋಡಂಬಿ ಹಾಕುವ. ಇದಕ್ಕೂ ಕೂಡ ಗೋಡಂಬಿ ಹಾಕ್ತಿದ್ರಾ? ಸ್ವಲ್ಪ ಗಾರ್ನಿಶ್ ಲಾಸ್ಟಿಗೆ ಫ್ರೈ ಮಾಡಿ ತೆಕ್ಕೊಳ್ಳುವ. ಮತ್ತೆ ಪುನಃ ಹಾಕ್ಬೇಕಲ್ಲ, ಇದರಲ್ಲೇ ಸ್ವಲ್ಪ ತೆಗೆದಿಟ್ಕೊಳ್ಬೋದು. ಇದು ಸ್ವಲ್ಪ ಕಾಸ್ಟ್ಲಿ ಆಗುತ್ತಲ್ಲ ನಮಗೆ. ಆಪ್ಷನಲ್, ನಿಮಗೆ ಬೇಕಾದ್ರೆ ಮಾಡ್ಬೋದು, ಇಲ್ಲ ಅಂದ್ರೆ ಬಿಡ್ಬೋದು. ಚೆನ್ನಾಗಿ ಬೇಕಿದ್ರೆ ನಿಮ್ಮ ರುಚಿ ಬರಬೇಕಾದ್ರೆ ಇದೆಲ್ಲ ಹಾಕ್ಬೇಕಲ್ಲ. ಒಂದು ಪ್ಲೇಟ್ ಕೊಡಿ. ಆಯ್ತು, ನಂತರ ತೆಗೆದಿಡುವ. ಇದು ಗಾರ್ನಿಶಿಗ? ಹೌದು. ಮಕ್ಕಳೆಲ್ಲ ಇದ್ದರೆ ಇದನ್ನೇ ಫಸ್ಟಿಗೆ ತಿಂದ್ಕೊಂಡು ಆಮೇಲೆ ಮಕ್ಕಳಂತಿಲ್ಲ, ನಾನು ಮನೇಲಿ ಆದರೆ ಇಷ್ಟೊತ್ತಿಗೆ ಅರ್ಧ ಕಾಲು ಆಗ್ತಿತ್ತು ನೋಡಿ. ಇದನ್ನು ಹಾಗೆ ನೀವು ದಂಟು ಮುತ್ತಂಗೆ ಹಾಕಿದ್ದೀರಾ? ಇದು ಲಾಸ್ಟಿಗೆ ಗಾರ್ನಿಷ್ಗೆಲ್ಲ ಇಷ್ಟೇ ತೆಗೆದಿಡಿ. ಇಡಲಾ ಸ್ವಲ್ಪ? ನೀವು ಮಾತ್ರ ಭಯಂಕರ ಬೇಗ ಅಡುಗೆ ಮಾಡೋರ ಅಂತಲ್ಲ ಮನೆಯಲ್ಲಾದರೆ? ಸ್ವಲ್ಪ ಅವಸರ ಜಾಸ್ತಿ. ನೋಡುವಾಗಲೇ ಸ್ವಲ್ಪ ಸ್ಪೀಡ್ ಅಡುಗೆ ಮಾಡ್ತಾ ಇದ್ದೆ. ಇವಾಗ ಸ್ಟಾರ್ಟ್ ಮಾಡುವ. ಅದು ಮಾತ್ರ ಅಷ್ಟು ಗಾರ್ನಿಶಿಂಗ್ಗೆ ಇದಕ್ಕೆ ಹಾಕಿದೆ. ಇದು ಬೆಳ್ಳುಳ್ಳಿ ಜಜ್ಜಿ ತಂದಿದ್ದೇನೆ, 1-2 ಬೆಳ್ಳುಳ್ಳಿ ತಂದಿದ್ದೇನೆ. ಇದರಲ್ಲಿ ಸ್ವಲ್ಪ ತೆಗೆದಿಡುವ. ಬೆಳ್ಳುಳ್ಳಿ ಕೂಡ ಗಾರ್ನಿಶ್ ಬೇಕಾಗ್ತಾ? ಆಪ್ಷನಲ್. ನೀವು ಆಪ್ಷನಲ್ ತಿಳಿ ಎಲ್ಲ ಆಗ್ತಾ ಇದ್ದೀರ. ನನಗೆ ಇಷ್ಟ ಹಾಗೆ. ಕೆಲವರಿಗೆ ಅದರ ಸ್ಮೆಲ್ ಎಲ್ಲ ಇಷ್ಟ ಆಗ್ತದೆ. ಬೆಳ್ಳುಳ್ಳಿ, ಹೌದು. ಬೆಳ್ಳುಳ್ಳಿ ಇಲ್ಲ ಈ ಥರ ಫ್ರೈ ಮಾಡಿದರೆ ತಿನ್ನಲಿಕ್ಕೆ ಕೂಡ ಚೆನ್ನಾಗಿರುತ್ತೆ. ನೀವು ನಾನ್ ವೆಜ್ಜಲ್ಲಿ ಎಕ್ಸ್ಪರ್ಟಾ ಅಥವಾ ವೆಜ್ಜಲ್ಲ ಅಡುಗೆಯಲ್ಲಿ? ಎರಡು 50-50. ಅಂತ ಆದಾಗ ನಾನ್ ವೆಜ್ಜೇ ಫಸ್ಟ್ ಬರುತ್ತೆ. ಅದು ಎರಡಲ್ಲೂ ಎಕ್ಸ್ಪರ್ಟ್ ಅಂತ ಹೇಳ್ಬೋದು. ನನಗೆ ವೆಜ್ ಇಷ್ಟನಾ? ಓಕೆ. ಹಸ್ಬೆಂಡಿಗೋಸ್ಕರ ಕಲಿಯೋದು. ಅವರು ನಾನ್ ವೆಜ್ ಪ್ರಿಯರಲ್ಲ? ಅವರು ಎಲ್ಲಿ? ಅವರು ಮಂಗಳೂರಿನವರೇ? ಇಲ್ಲಿ. ನೀವು ಮಂಗಳೂರು? ನಾನು ಉಡುಪಿ, ಅಮ್ಮನ ಮನೆ ಉಡುಪಿ. ಇಲ್ಲಿ ಬಂದು ಕ್ಲೋಸ್. ಇದರಲ್ಲಿ ಸ್ವಲ್ಪ ತೆಗೆದಿಡುವ. ಈಗ ಆನಿಯನ್ ನಾನು 3 ತಗೊಂಡಿದ್ದೇನೆ. 3 ತಗೊಂಡಿದ್ದೀರಾ? 1 kgಗೆ 3 ಆನಿಯನ್ ಎಲ್ಲ ಹಾಕಿಬಿಡ್ತೇನೆ. 1 kg ಚಿಕನ್ ತಗೊಂಡಿದ್ದೀರಲ್ಲ? 1 kg ಚಿಕನ್. ನಾವು ಈ ಮಸಾಲೆಯನ್ನು ಮಿಕ್ಸ್ ಮಾಡ್ಕೊಳ್ಳೋದು? ಮಾಡ್ಕೊಳ್ಳಿ. ಓಕೆ. ನೀರೇನು ಹಾಕಬೇಕು ಅಂತಿಲ್ಲ? ಇಲ್ಲ, ಡ್ರೈ ಅಲ್ಲ? ಓಕೆ, ಸಾಕಲ್ಲ? ಚೆನ್ನಾಗಿ ಫ್ರೆಶ್ ಆಗಿದೆ ನೋಡಿ. ಪರಿಮಳ ಕೂಡ ಹಾಗೆ ಗಮ್ ಬರ್ತಂತೆ. ನಾವು ಹಬ್ಬ ಹರಿದಿನೆಲ್ಲ ಇದ್ದಾಗ ಈ ಥರ ಫ್ರೈ ಮಾಡಿ ಅಡುಗೆ ಮಾಡೋದಲ್ಲ, ಅದರ ಫೀಲ್ ಬರ್ತಂತೆ. ನೀವು ಅಡಿಗೆ ಜೊತೆ ಬೇರೆ ಏನೇನು ಹಾಬೀಸ್ ಉಂಟು? ನಾನು ಟೈಲರಿಂಗ್ ಮಾಡ್ತೇನೆ, ಶಾಪ್ ಇದೆ, ಮತ್ತೆ ಬ್ಯೂಟಿಷಿಯನ್. ಹಾಗಾದರೆ ನೀವು ಮೇಕಪ್ ಆರ್ಟಿಸ್ಟ್ ಅಂತ ಹೇಳ್ಬೋದು. ಓಕೆ. ಈ ಹಾಡುವುದು, ಡ್ಯಾನ್ಸ್ ಮಾಡೋದು ಅದೇನಿಲ್ಲ? ಅಂದರೆ ನಮ್ಮ ಟಿವಿಗೆ ವೇದಿಕೆ ಕೂಡ ಕೊಡ್ತೀವಿ ನೋಡಿ, ಡ್ಯಾನ್ಸ್ ಮಾಡಿದರೆ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಬರೋದಿಲ್ಲ. ಅಂದರೆ ಈಗ ನಾವೆಲ್ಲ ಬಂದು ನಿಮ್ಮ ವ್ಯೂಸ್ ಕಮ್ಮಿ ಆಗ್ಬೋದು ಹಾಗೆ. ಇಲ್ಲ, ಅವಕಾಶ ಕೊಡ್ತೇವೆ. ನೀವು ಜಾಸ್ತಿ ಚೆನ್ನಾಗಿ ಡ್ಯಾನ್ಸ್ ಮಾಡಿದರೆ ಮತ್ತೊಮ್ಮೆ ಅವಕಾಶ ಸಿಗುತ್ತೆ. ಓಕೆ. ಈಗ ಬ್ಯೂಟಿಷಿಯನ್ ಅಂತ ಹೇಳಿದ್ರಿ, ಹೀಗೆ ಅಂದರೆ ಮದುವೆ ಈ ಥರದ ಫಂಕ್ಷನ್ ಎಲ್ಲ ಹೋಗ್ತೇನೆ ಎಲ್ಲ. ಜೊತೆಗೆ ಟೈಲರಿಂಗ್ ಕೂಡ ಮಾಡ್ತಾ ಇದ್ರಲ್ಲ? ಹೌದು, ಒಂದೇ ಶಾಪ್ ಇದೆ. ಒಂದಲ್ಲೇ
ಸಾಕು ಫ್ರೈ ಆಗೋದು. ಈಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕುವ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಹಾಫ್. ಹಾಂ, ಓಕೆ. ಮತ್ತು ಸ್ವಲ್ಪ ಟರ್ಮರಿಕ್. ಇದೊಂದು ಸ್ವಲ್ಪ ಸ್ಮೆಲ್ ಹೋಗುವ ತನಕ. ಮತ್ತು ಇವಾಗ ಸ್ಮೆಲ್ ಎಲ್ಲ ಹೋಯ್ತು. ಇವಾಗ ಚಿಕನ್ ಹಾಕೋಣ. ಜಾಸ್ತಿ ಇಲ್ಲ? ಹಾಂ, 1 kg ಚಿಕನ್ ಹಾಕಿದ್ರಲ್ಲ? 1 kg ಚಿಕನ್. ಮಸಾಲೆ ಲಾಸ್ಟಿಗೆ ಆ್ಯಡ್ ಮಾಡೋದಾ? ಹೌದು, ಇದು ಸ್ವಲ್ಪ ಕುಕ್ ಆಗಬೇಕು. ಆನಂತರ ಮಸಾಲೆ. ನೀವು ಈರುಳ್ಳಿ ಕೂಡ ಉಪ್ಪು ಕೂಡ ಹಾಕಿಲ್ಲಲ್ಲ ಲಾಸ್ಟಿಗೆ? ಇಲ್ಲ, ಈಗ ಹಾಕ್ತಾನೆ. ಸ್ವಲ್ಪ ಅದು ನೀರು ಬಿಡ್ತದಲ್ಲ, ಆಗ ಹಾಕಿದರೆ. ಹಾಂ, ಚಿಕನಿಗೆಲ್ಲ ಹಾಗೆಲ್ಲ ನೀರು ಸ್ವಲ್ಪ ನೀರು ಬಿಟ್ಟಾಗ ಹಾಕಿದರೆ ಒಳ್ಳೆದಾಗ್ತದೆ. ಒಂದು ಚಿಲ್ಲಿ ಹಾಕುವ. ಒಂದು 4 ಹಾಕಿದ್ದೇನೆ. ಆಲ್ರೆಡಿ ಕರಿಮೆಣಸೆಲ್ಲ ಹಾಕಿದ್ರೆ ಯಾವುದು? ಅದೇ ಕರಿಮೆಣಸು ಜಸ್ಟ್ ಇದರದೊಂದು ಫ್ಲೇವರ್ ಬರ್ತದಲ್ಲ, ಅದಕ್ಕೋಸ್ಕರ. ಇವಾಗ ಸ್ವಲ್ಪ ಸ್ವಲ್ಪ ನೀರು ಬಿಡ್ತಾ ಬಂತಲ್ಲ, ಇವಾಗ ಸಾಲ್ಟ್ ಹಾಕೊಂಡು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ರೆ. ಹಾಂ, ಇವಾಗ ಸ್ವಲ್ಪ ನೀರು ಹಾಕಿ. ಸ್ವಲ್ಪ ನೀರು ಹಾಕ್ತೀನಿ. ಹಾಕ್ಲಾ? ಹಾಕಿ. ಜಾಸ್ತಿ ಆಗಲಿಲ್ಲ ನಾನು ಹಾಕಿ ಹೇಳ್ತೇನೆ. ಹಾಂ, ಸಾಕು. ಆಮೇಲೆ ಬೇಕಾದರೆ ಆ್ಯಡ್ ಮಾಡ್ಕೊಡ್ಬೋದಲ್ಲ? ಹಾಂ, ಹೌದು. ಮತ್ತೆ ಬೇಕಾದರೆ ತೀರಾ ಡ್ರೈ ಆದರೆ ಸ್ವಲ್ಪ ಆ್ಯಡ್ ಮಾಡ್ಬೋದು. ಓಕೆ. ಅದೇ ಚಿಕನಲ್ಲಿ ಸ್ವಲ್ಪ ಇನ್ನೂ ಕೂಡ ನೀರು ಬಿಡ್ತಾ ಅಂತಲ್ಲ? ಬಿಡ್ತದೆ. ಮತ್ತೆ ನಾವು ನೀರು ಹಾಕಿದರೆ ಸ್ವಲ್ಪ ಸಾಫ್ಟ್ ಬರ್ತದೆ ಚಿಕನ್, ಇಲ್ಲ ಸ್ವಲ್ಪ ಹಾರ್ಡ್ ಬರ್ತದೆ. ಹಾಂ, ನಾವು ಆಯಿಲಲ್ಲೇ ಕುಕ್ ಮಾಡಿದರೆ ಸ್ವಲ್ಪ ಹಾರ್ಡ್ ಬರ್ತದೆ. ಹೌದು. ಇದು ಆ್ಯಕ್ಚುಲಿ ಈಗ ಊಟಕ್ಕೆ ಹೌದು, ಸೈಡ್ ಡಿಶ್. ಹಾಂ, ಸೈಡ್ ಡಿಶ್ ಥರನಾ? ಹೌದು, ಡ್ರೈ ಆಗ್ತದಲ್ಲ? ಫುಲ್ ಡ್ರೈ ಆಗ್ತದೆ. ಹೌದು, ಡ್ರೈ. ನಿಮಗೆ ಬೇಕಂದ್ರೆ ನಿಮಗೆ ಸ್ವಲ್ಪ ಗ್ರೇವಿ ಥರ ಮಾಡ್ಬೋದು, ಬಟ್ ಅದು ಡ್ರೈಯೇ ಬರ್ತದೆ. ಓಕೆ. ಮುಚ್ಚಿ. ಇದೊಂದು ಮಿನಿಮಮ್ ಒಂದು ಎಷ್ಟು? 10 ಮಿನಿಟ್ಸ್. 10 ಮಿನಿಟ್ಸ್ ಅಲ್ಲ? ಓಕೆ. ಅದೇ ನೀವು ಹೇಳ್ತಿದ್ರಿ ನಿಮ್ಮದು ಮೇಕಪ್ ಆರ್ಟಿಸ್ಟು ಎಲ್ಲ ಮಾಡ್ತಿದ್ರಿ ಅಂತ. ಹೇಗೆ ಅನಿಸ್ತದೆ ಈಗ ಮೇಕಪ್ ಆರ್ಟಿಸ್ಟು ದೇವರ ಜೊತೆಗೆ ಅಡಿಗೆ ಈ ಥರ ಎಲ್ಲ ಮಾಡ್ತಿರ್ತೀರಾ? ಟೈಮ್ ಪಾಸ್ ಆಗ್ತದಾ? ಓಕೆ. ಮೇಕಪ್ ಆರ್ಟಿಸ್ಟ್ ಹೇಳಿದ್ರೆ ಮದುವೆ ಮತ್ತು ಬೇರೆ ಏನೇನು ಪ್ರೋಗ್ರಾಮ್? ಮದುವೆ, ಪಾರ್ಟಿ, ಅದರ ಮೇಕಪ್ಗೆ ಹೋಗ್ತೇನೆ. ಓಕೆ. ಹಾಗಾದರೆ ಅದೊಂದು ಒಳ್ಳೆ ಹಾಬಿ ಅಲ್ಲ? ಆ್ಯಕ್ಚುಲಿ ಅದ್ರ ಜೊತೆಗೆ ಟೈಲರಿಂಗ್ ಕೂಡ ಮಾಡ್ತೀನಿ. ಹೌದು, ಎರಡೂ ಮಾಡ್ತೇನೆ. ಹಾಗೆ ಫಸ್ಟಿಗೆ ಟೈಲರಿಂಗ್ ಸ್ಟಾರ್ಟ್ ಮಾಡಿದ್ದು, ಆಮೇಲೆ ಇದು ಕೋರ್ಸ್ ಕಲಿತು ಹೀಗೆ ಒಂದರಲ್ಲೇ ಮಾಡಿದರೆ ಎರಡು? ಇಲ್ಲ, ಒಂದರಲ್ಲೇ ಡಿವೈಡ್ ಮಾಡಿದ್ದೇನೆ ಅಷ್ಟೇ. ಹಾಂ, ಓಕೆ. ಇದೊಂದು 5 ನಿಮಿಷ ಬೇಯಲಿಲ್ಲ ಈಗ? 5 ನಿಮಿಷ ಆಗಿ ಅದು ಮತ್ತೆ ಮಸಾಲ ಪೌಡ್ರ್ ಹಾಕಿ ಮತ್ತೊಂದು 10 ಮಿನಿಟ್ಸ್ ಬಿಟ್ಟರೆ ಸರಿ ಆಗ್ತದೆ. ರೆಡಿ. ಓಕೆ. ಈಗ ಒಂದು 5 ಮಿನಿಟ್ಸ್ ಹೀಗೇನೆ ಬೇಯಲ್ಲ? ಹಾಂ. ಆಮೇಲೆ ಒಂದು ಲೆಮನ್ ಹಾಕಬೇಕು. ಹಾಫ್ ಲೆಮನ್ ಸಾಕಾಗುತ್ತಲ್ಲ? ಸ್ವಲ್ಪ ದೊಡ್ಡ ಪೀಸ್ ಮಾಡೋದ ಕಾರಣ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತಾರೆ. ಹೌದು. ಓಕೆ. ಇದು 5 ನಿಮಿಷ ಬೇಯಲಿಲ್ಲ? 5 ನಿಮಿಷ ಆಗಿ ಪೌಡ್ರ್ ಹಾಕುವ. ಆಮೇಲೆ ಸ್ವಲ್ಪ ಹೊತ್ತು ಇಟ್ಟು. ಓಕೆ. ಆಲ್ಮೋಸ್ಟ್ ರೆಡಿ ಆಗಿರ್ಬೋದಲ್ಲ? ಇವಾಗ ಅದು ಮಸಾಲೆ ಪೌಡರ್ ಹಾಕಿ ಸ್ವಲ್ಪ ಹೊತ್ತು ಅದು ಒಂದು 5 ನಿಮಿಷ ಬೇಯಬೇಕಲ್ಲ? ಇದು ಫುಲ್ ಹಾಕೋದು. ಫುಲ್ ಹಾಕೋದಲ್ಲ? ಅದೇ. ಓಕೆ. ನಾವು ಎಕ್ಸ್ಟ್ರಾ ಬೇರೆ ಮಸಾಲೆ ಏನು ಹಾಕ್ತಿಲ್ಲ? ಇಲ್ಲ, ಇಷ್ಟೇ. ನಾನು ಅವರದ್ದು ಏನು ಬೇಕು ಅಂತ ಏನಿಲ್ಲ. ಓಕೆ. ಕಲರ್ ಅಂತೂ ಸೇಮ್ ಹೀಗೆ ಇರುತ್ತಾ ಅಂತಲ್ಲ? ಹೌದು, ಇನ್ನು ಸ್ವಲ್ಪ ಬ್ಲ್ಯಾಕ್ ಬರ್ತದೆ ಪೆಪ್ಪರ್ ಇದ್ದು. ಹಾಂ, ಹೌದಲ್ಲ. ಗೋಡಂಬಿ ಎಲ್ಲ ಹಾಕಿದ ಕಾರಣ ಥಿಕ್ನೆಸ್ ಆಗಿ ಬರ್ತುಂಟಲ್ಲ? ಹೌದು. ಸ್ವಲ್ಪ ನೀರು ಹಾಕುವ. ನೀರು ಹಾಕೋದಾ? ಹಾಂ, ಸಾಕು. ಇವಾಗ ಮುಚ್ಚಿ ಒಂದು 10 ಮಿನಿಟ್ಸ್ ಕೊಡಬೇಕಲ್ಲ? ಓಕೆ. ಓಕೆ. ಆಲ್ಮೋಸ್ಟ್ ರೆಡಿ ಅಲ್ಲ? ಹೌದು, ಇನ್ನು ಸ್ವಲ್ಪ ಡ್ರೈ ಆಗಬೇಕು. ಆಮೇಲೆ ಈಗ ನೋಡಿ ಒಂಥರ ಬೋನ್ ಹತ್ರ ಬಿಡ್ತಾ ಬಂದರೆ ಬೇಯ್ತಂತ ಲೆಕ್ಕ. ರೆಡಿ ಅಂತ ಲೆಕ್ಕಲ್ಲ? ಒಂದು ಸೈಡನ್ನು ಬೋನನ್ನು ಹಿಡ್ಕೊಂಡು ಹೀಗೆ ತಿನ್ನುವಂತ, ಅಂದರೆ ಅಷ್ಟು ಡ್ರೈ ಆಗಬೇಕು ಅಂತ. ಹೌದು. ಓಕೆ.
ಸ್ವಲ್ಪ ಗ್ರೇವಿ ಚಪಾತಿ ಎಲ್ಲ ತಿನ್ಲಿಕ್ಕೆ ಗ್ರೇವಿ ಬೇಕಂದ್ರೆ ಸ್ವಲ್ಪ ನೀರು ಆ್ಯಡ್ ಮಾಡಿದ್ರೆ gravy ನಿಮಗೆ type ಗ್ರೇವಿ ತರ ಬರ್ತದೆ. ನಿಮಗೆ ಫುಲ್ ಸ್ಟಾರ್ಟರ್ಸ್ ತರ ಬೇಕಂದ್ರೆ ಸೈಡ್ ಡಿಶ್ ಬೇಕಂದ್ರೆ ಫುಲ್ ಡ್ರೈ ಮಾಡ್ಬೋದು. ಓಕೆ, ಅದು ಚೆನ್ನಾಗಿದೆ ನೋಡಿ. ಅದು ಏನು ನೀವು ಗೋಡಂಬಿ ಹಾಕಿದ ಕಾರಣ ಅದರ ಮಸಾಲೆ ಎಲ್ಲ ಕರೆಕ್ಟಾಗಿ ಕೂತಿದಲ್ಲ. ಇನ್ನು ಫುಲ್ ಡ್ರೈ ಆದ್ರೆ ಎಲ್ಲ ಅಂಟ್ಕೋತದೆ ಇದಕ್ಕೆ. ಹೌದಲ್ಲ, ಗೋಬಿ ಟೈಪ್. ಇವಾಗ ಕೊತ್ತಂಬರಿ ಸೊಪ್ಪು ಹಾಕೋಣ. ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪಲ್ಲ ಆಲ್ಮೋಸ್ಟ್ ರೆಡಿ ಅಂತ ಹೇಳ್ಬೋದಲ್ಲ. ಓಕೆ, ಎಷ್ಟು ಬೇಕು ಅಷ್ಟು ಹಾಕೋದಲ್ಲ. ಚಪಾತಿಗೆಲ್ಲ ಒಳ್ಳೆ ಆಗ್ಬೋದಲ್ಲ, ಸ್ವಲ್ಪ ಇದು ಏನು ಗ್ರೇವಿ ಇದ್ರೆ. ಹೌದು ಹೌದು, ಒಳ್ಳೆ ಆಗ್ತದೆ. ಓಕೆ, ಗಾರ್ನಿಷ್ಗೆ ನೀವು ಹೀಗೆ ಗಾರ್ನಿಷ್ ಮಾಡ್ತೀರಾ? ಅಲ್ಲ, ಲಾಸ್ಟಿಗೆ ಹಾಕ್ತೇವೆ. ಈಗ ಸ್ವಲ್ಪ ಇದಕ್ಕೆ ಮಿಕ್ಸ್ ಮಾಡ್ತೇವೆ, ಲಾಸ್ಟಿಗೆ ಅದರ ಮೇಲೆ ಹಾಕೋಣ. ಓಕೆ ಓಕೆ, ಹಾಂ, ಈ ಥರ ಮಿಕ್ಸ್ ಮಾಡೋದಲ್ಲ. ಓಕೆ, ಭಾರಿ ಚೆನ್ನಾಗಿ ಮಾಡಿದ್ರೆ ಮಾತ್ರ ನೀವು ನೋಡುವಾಗಲೇ ಗಮ್ಮತ್ತು ಇರ್ಬೋದು ಅಂತ ನೋಡುವಾಗ ತಿನ್ನಲಿಕ್ಕೆ ಮನಸ್ಸಾಗಬೇಕಲ್ಲ. ತಿನ್ನದವರು ಕೂಡ ತಿನ್ಬೋದು. ರೆಡಿಯಾ? ಆಲ್ಮೋಸ್ಟ್ ರೆಡಿ ಅಲ್ಲ? ಆಫ್ ಮಾಡೋದಾಗಲೇ? ಓಕೆ, ಹಾಗಾದರೆ ಇನ್ನು ಸರ್ವ್ ಮಾಡಲಿಕ್ಕೆ ಬೇಕಲ್ಲ. ಓಕೆ, ಈಗ ಸರ್ವ್ ಮಾಡುವ ಟೈಮ್. ಪ್ಲೇಟ್ ಅಂತೂ ಆಗಲೇ ರೆಡಿ ಮಾಡಿಟ್ಟಿದ್ದೇನೆ ನೋಡಿ. ಮೇಲ್ಗಡೆ ಏನು ನೀವು ಅದಕ್ಕೆ ಯಾವುದು ಬೆಳ್ಳುಳ್ಳಿ ಹಾಕಿದ ಹಾಗೆ ಕಾಣ್ತದೆ. ಹೌದು, ಪೆಪ್ಪರ್ ಚಿಕನ್ ಟ್ರೈ ಮಾಡಿ ಹೇಗೆ ಉಂಟು ಹೇಳಿ. ಓಕೆ, ನಾನಂತೂ ಪೆಪ್ಪರ್ ಚಿಕನ್ಗೆ ಇಷ್ಟು ಗಮ್ಮತ್ತಾಗಿ ಮಾಡಿಕೊಟ್ಟಿದ್ದು ಫಸ್ಟ್ ಟೈಮ್ ನೋಡಿದ್ದು. ಅಂದರೆ ಗೋಡಂಬಿ ಎಲ್ಲ ಎರಡೆರಡು ಸಲ ಹಾಕಿ ಮೇಲ್ಗಡೆ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ರ. ಟೇಸ್ಟ್ ಅಂತೂ 100% ಚೆನ್ನಾಗಿರುತ್ತೆ ಅಂತ ಕಾಣುತ್ತೆ. ಓಕೆ, ಟೇಸ್ಟ್ ನೋಡೋದಾಗಿದೆ. ಓಕೆ, ಸಂಧ್ಯಾ ಮ್ಯಾಮ್ ಸಾಕಾಗಿರುವಂತಹ ಪೆಪ್ಪರ್ ಚಿಕನ್ ಚೆನ್ನಾಗಿ ಮಾಡಿದರೆ, ಟೇಸ್ಟಾಗಿ ಮಾಡಿದೆ ಅಂತೆಲ್ಲ, ಅಂದರೆ ಪರಿಮಳ ಹಾಗೆ ಮುಗಿಗೊಡಿದ್ದು. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡಿದ್ದೇನೆ ಅಂತ ನೋಡ್ಕೊಳ್ಳೋಣ. ಪೆಪ್ಪರ್ ಚಿಕನ್ ತಯಾರಿಸುವ ವಿಧಾನ. ಮೊದಲಿಗೆ 2 ಚಮಚ ಕರಿಮೆಣಸಿಗೆ, 2 ಚಮಚದಷ್ಟು ಧನಿಯಾ, 1 ಚಮಚ ಜೀರಿಗೆ, ಅರ್ಧ ಚಮಚ ಸೋಂಪು, ಅರ್ಧ ಚಮಚ ಗಸಗಸೆ, 1 ಚಮಚದಷ್ಟು ಗೋಡಂಬಿ ಹಾಕಿ ಹುರಿಯಿರಿ. ಘಮ ಬರುವವರೆಗೂ ಹುರಿಯಿರಿ. ತಣ್ಣಗಾದ ನಂತರ ನುಣ್ಣಗೆ ಪುಡಿ ಮಾಡಿಟ್ಟುಕೊಳ್ಳಿ. ನಂತರ ತುಪ್ಪದಲ್ಲಿ ಗೋಡಂಬಿ, ಕರಿಬೇವು, ಬೆಳ್ಳುಳ್ಳಿ ಹಾಕಿ ಹುರಿದಿಟ್ಟುಕೊಳ್ಳಿ. ಆನಂತರ ಅದೇ ತುಪ್ಪದಲ್ಲಿ ಸಣ್ಣಗೆ ಹೆಚ್ಚಿದ 2 ರಿಂದ 3 ಈರುಳ್ಳಿಯನ್ನು ಹುರಿಯಿರಿ. ಈರುಳ್ಳಿ ಕಂದು ಬಣ್ಣ ಬಂದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ ಪುಡಿ, 1 kg ಕೋಳಿ ಮಾಂಸ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿದು ಬೇಯಿಸಿ. ಬಳಿಕ ಹಸಿಮೆಣಸು, ನಿಂಬೆ ರಸ, ಪುಡಿ ಮಾಡಿದ ಮಸಾಲೆ ಹಾಕಿ ಬೇಯಿಸಿ. ನೀರು ಆವಿಯಾಗುವವರೆಗೂ ಬೇಯಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು, ಹುರಿದಿಟ್ಟ ಗೋಡಂಬಿ, ಕರಿಬೇವು, ಬೆಳ್ಳುಳ್ಳಿ ಹಾಕಿ ಸರ್ವ್ ಮಾಡಿ ಬಾಯಲ್ಲಿ ನೀರೂರಿಸುವ ಪೆಪ್ಪರ್ ಚಿಕನ್. ಓಕೆ, ನೋಡಿದ್ರಲ್ಲ ಪೆಪ್ಪರ್ ಚಿಕನ್ ಹೇಗೆ ಮಾಡೋದು ಅಂತ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದೊಳಗೆ ಮತ್ತೆ ವಿಜಯಲಕ್ಷ್ಮಿ ಹೋಮ್ ಅಪ್ಲೈನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸುರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಶಲಕ್ಕಿ, ನಾನಾ ಮಸಾಲ, ಕೇಸಿ, ಶುದ್ಧ ಹಸುವಿನ ತುಪ್ಪ, ಪೋಸ್ಟ್ಮ್ಯಾನ್ ತೂದ, ಐಶ್ವರ್ಯ ಕಿಟಿ ಸ್ಪೆಷಲ್ಟಿ ಹಾಗೆ ನೈವೇದ್ಯ ಕಾಫಿ. ಓಕೆ, ಸಂಧ್ಯಾ ಮ್ಯಾಮ್ ಸಾಕಾಗಿರುವಂತಹ ಚಿಕನ್ ಅಂತೂ ಚಿಕನ್ ಏನು ಹೇಳಿದ್ರು ಪೆಪ್ಪರ್ ಚಿಕನ್ ರೆಡಿ ಮಾಡಿಟ್ಟಿದ್ದಾರೆ. ಈಗ ಇನ್ನೊಂದು ಜ್ಯೂಸ್ ಮಾಡ್ತಿದ್ರಲ್ಲ, ಜ್ಯೂಸ್ ಅಲ್ಲ? ಜ್ಯೂಸ್. ಓಕೆ, ಯಾವ ಜ್ಯೂಸ್ ಹೇಳಿ? ಫುಲ್ ಜಾರ್ ಮಸಾಲ ಸೋಡಾ. ಫುಲ್ ಜಾರ್ ಮಸಾಲ ಸೋಡಾ ಅಲ್ಲ? ಓಕೆ, ಅಂದರೆ ಈಗ ಅದೇ ಆ ಥರ ಗ್ಲಾಸಿಗೆ ಹಾಕಿ ಮಾಡ್ತಾರಲ್ಲ, ಧರ್ಮಸ್ಥಳದ ರೂಟಲ್ಲಿ ಹೋಗುವಾಗ ಮಾಡ್ತಾರಲ್ಲ ಆ ಥರ. ಓಕೆ, ಗಮ್ಮತ್ತು ಇರ್ಬೋದು ಹಾಗಾದರೆ. ಓಕೆ, ಸ್ಟಾರ್ಟ್ ಮಾಡುವ. ಜಾರ್ ಕೊಡಿ, ಮಿಕ್ಸಿ ಜಾರ್ ಚಿಕ್ಕದು. ಓಕೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಅಲ್ಲ? ಓಕೆ, ಸ್ವಲ್ಪ ಲೆಮನ್ ಜ್ಯೂಸ್. ಓಕೆ, ಸ್ವಲ್ಪ ಸಾಲ್ಟ್. ಓಕೆ, ಸ್ವಲ್ಪ ರುಚಿಗೆ ಬ್ಲ್ಯಾಕ್ ಸಾಲ್ಟ್. ಆಮೇಲೆ ಶುಂಠಿ. ಶುಂಠಿ
ಚಿಕ್ಕ ಪೀಸ್ ಒಂದು, ಚಿಕ್ಕ ಪೀಸ್, ಮತ್ತು ಶುಗರ್ ಪೌಡರ್. ಅಲ್ಲ? ಓಕೆ. ಶುಗರ್ ಅಷ್ಟು ಬೇಕಾಗುತ್ತಾ? ಹಾಂ, ಜಾಸ್ತಿನೇ ಬೇಕಾಗುತ್ತಾ? ಹಾಂ. ಈಗ ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್. ಇಲ್ಲದ್ರೆ ಆಮೇಲೆ ನೀರೇ ಆ್ಯಡ್ ಮಾಡ್ಕೊಳ್ಬೋದಲ್ಲ? ಬೇಕಾದರೆ ಆ್ಯಡ್ ಮಾಡ್ಬೋದು. ಈಗ ಇಷ್ಟನ್ನು ಮಿಕ್ಸ್ ಮಾಡಿ ಕೊಡಬೇಕಲ್ಲ? ಹೌದು, ಫುಲ್ಲು. ಓಕೆ. ಓಕೆ, ಆಲ್ಮೋಸ್ಟ್ ರೆಡಿ ಅಲ್ಲ? ಹಾಂ, ಸಾಕಾಗುತ್ತಾ? ಹೌದು. ಇದು ಸೋಡಾಗೆ ಗ್ಲಾಸಿಗೆ ಇದು 1 ಸ್ಪೂನ್ ಹಾಕಿ ಮಿಕ್ಸ್ ಮಾಡಿ ಕುಡಿಯೋದು. ಹಾಂ, ಹೀಗೆ ಅಂದರೆ ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಸೋಡಾ ಗ್ಲಾಸಿಗೆ ತಗೊಳ್ಳೋದಲ್ಲ? ಓಕೆ, ನಾನು ಅಂದ್ಕೊಂಡೆ ನೀವು ಇದನ್ನು ಇಷ್ಟನ್ನು ಫುಲ್ ಮಾಡ್ತೀರಾ ಅಂತ. ಇಲ್ಲ, 1 ಸ್ಪೂನ್ ಹಾಕಿದ್ರೆ ಸಾಕು. ನಿಮ್ಗೆ ಎಷ್ಟು ನಿಮ್ಮದು ಟೇಸ್ಟಿಗೆ ತಕ್ಕ, ನಿಮ್ಗೆ ಕಡಕ್ ಬೇಕಿದ್ರೆ ಕಡಕ್, ಇಲ್ಲಾದ್ರೆ ಸ್ವಲ್ಪ ಹಾಕಿದ್ರೆ ಸಾಕು. 1 ಸ್ಪೂನ್ ಹಾಕಿದ್ರೆ ಸಾಕು. ಓಕೆ, ಹಂಗಂದ್ರೆ ಈ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಹೌದು ಮತ್ತೆ ಸೋಡಾಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದು. ಹೌದು. ಓಕೆ, ಹಾಗೆ ಮಾಡುವಲ್ಲ? ಕಾಮ ಕಸ್ತೂರಿ ಬೀಜ ಓಕೆ, ಸ್ವಲ್ಪ ಹಾಕೊಂಡು ಗಸ್ ಅಂತ ಹೇಳ್ತಾರಲ್ಲ ಅದಕ್ಕೆ? ಹಾಂ. ಫುಲ್ ಜಾರ್ ಮಸಾಲಾ ಸೋಡಾ ಟೇಸ್ಟ್ ಮಾಡಿ ಹೇಳಿ. ಫುಲ್ ಜಾರ್ ಅಲ್ಲ? ಫುಲ್ ಜಾರ್ ಮಸಾಲಾ ಸೋಡಾ ಅಂತ ರೆಡಿ. ನಾರ್ಮಲ್ ಆಗಿ ನಾವು ಔಟ್ ಸೈಡ್ ಆದ್ರೆ ಹೀಗೆ ಹಾಕಿ ಜಾಸ್ತಿ ಹಾಕ್ತಾರಲ್ಲ ಸ್ವಲ್ಪ, ಹಾಗೆ ಕುಡಿಬೇಕು. ಅದು ಮೇಲೆ ಬರ್ತದೆ, ಮುಂಚೆ ಕುಡಿಬೇಕಲ್ಲ, ಚೆನ್ನಾಗಿರುತ್ತೆ ಅವಾಗ. ಆದ್ರೆ ಇಲ್ಲಿ ನಾವು ಹಾಗೆ ಕುಡಿಯೋಕ್ಕಾಗಲ್ಲ. ಓಕೆ, ಗಮ್ಮತ್ ಇರ್ಬೋದು ಅಂತ ಕಾಣಿಸುಂಟು. ನೋಡ್ಲಿಕ್ಕೆ ಕೂಡ ಒಂಥರ ಗ್ರೀನ್ ಟೈಪ್ ಆಗಿ ಚೆನ್ನಾಗಿದೆ. ಟೇಸ್ಟ್ ನೋಡಲಾಗಿದ್ರೆ ಈಗ. ಓಕೆ, ಸಂಧ್ಯಾ ಮ್ಯಾಮ್ ಸಾಕಾಗಿರುವಂತಹ ಫುಲ್ ಜಾರ್ ಸೋಡಾ ರೆಡಿ ಮಾಡಿ ಕೊಟ್ಟಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೋಬೋದು. ಫುಲ್ ಜಾರ್ ಮಸಾಲಾ ಸೋಡಾ ತಯಾರಿಸುವ ವಿಧಾನ. ಮೊದಲಿಗೆ ಕೊತ್ತಂಬರಿ ಸೊಪ್ಪು, ಪುದೀನಾ ಸೊಪ್ಪು, ನಿಂಬೆ ರಸ, ರುಚಿಗೆ ಅನುಸಾರವಾಗಿ ಉಪ್ಪು, ಸ್ವಲ್ಪ ಕಪ್ಪು ಉಪ್ಪು, ಶುಂಠಿ, ಸಕ್ಕರೆ ಪುಡಿ ರುಚಿಗೆ ಅನುಸಾರವಾಗಿ ಹಾಕಿ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಸರ್ವಿಂಗ್ ಗ್ಲಾಸ್ನಲ್ಲಿ ನೆನೆಸಿದ ಕಾಮಕಸ್ತೂರಿ ಬೀಜ, ಸೋಡಾ ಹಾಕಿ ರುಬ್ಬಿದ ಮಿಶ್ರಣ 1 ಚಮಚದಷ್ಟು ಸೇರಿಸಿ ಸರ್ವ್ ಮಾಡಿ. ಫುಲ್ ಜಾರ್ ಮಸಾಲಾ ಸೋಡಾ. ಎಸ್, ಅಡುಗೆ ಅಂತೂ ರೆಡಿ ಆಗಿದೆ. ಚಿಕನ್ ಮತ್ತು ಜ್ಯೂಸ್ ಯಾವ್ದು ನೋಡೋ ಫಸ್ಟ್ ಟೇಸ್ಟ್? ಚಿಕನ್ ಟೇಸ್ಟ್ ಮಾಡಿ. ಚಿಕನ್ ನೋಡೋಣ, ತಗೊಳ್ಳಿ ನೀವು ಕೂಡ. ನೀವು ಮಾಡಿ. ಓಕೆ, ಚೆನ್ನಾಗಿದೆ. ಏನು ನೀವು ಹೇಳಿದ್ರಲ್ಲ ಹಾಗೆ ತಿನ್ಬೋದು ಅಂತ, ನಿಜವಾಗಿ ಹಾಗೆ ತಿನ್ಬೋದು. ಮತ್ತು ಸ್ವಲ್ಪ ನಾವು ಏನು ಪೆಪ್ಪರ್ ಹಾಕಿದ ಕಾರಣ ಅದರ ಸ್ಮೆಲ್ ಹೊಡಿತದೆ, ಬಾಯಿಗೆ ಸಿಗ್ತದಲ್ಲ, ಚೆನ್ನಾಗಿದೆ. ನಾರ್ಮಲ್ ಆಗಿ ನಾವು ಮಸಾಲೆ ಹಾಕಿ ಮಾಡ್ತೇವೆ, ಬಟ್ ಇದು ಈ ಥರ ಏನು ಪೆಪ್ಪರ್ ಹಾಕಿ ಮಾಡಿದ್ದು ಚೆನ್ನಾಗಿದೆ. ಊಟದ ಜೊತೆ ಕೂಡ ಗಮ್ಮತ್ತು ತಿನ್ಬೋದು. ಈಗ ಜ್ಯೂಸ್ ಅಲ್ಲ, ತಗೊಳ್ಳಿ ಜ್ಯೂಸ್. ಫುಲ್ ಜಾರ್ ಜ್ಯೂಸ್ ಅಲ್ಲ? ನಾವು ಇದಕ್ಕೆ ಸಾಲ್ಟ್ ಹಾಕಿ ಜಾಸ್ತಿ ಹಾಕಿದ್ವಲ್ಲ, ಅದು ಕೂಡ ಸ್ವಲ್ಪ ಸಾಲ್ಟ್ ಏನು ಬೇಕು ಅಂತ ಬೇಕಾಗ್ತದೆ. ಹೌದು, ಶುಗರ್ ಜಾಸ್ತಿ ತಿನ್ನದವರು ಇಷ್ಟು ಸಾಕಿದ್ರೆ ಕರೆಕ್ಟ್ ಆಗ್ತದೆ. ಇಲ್ಲ ಸ್ವಲ್ಪ ಆ್ಯಡ್ ಮಾಡ್ತೀವಿ. ಬಟ್ ಚೆನ್ನಾಗಿದೆ. ನಾರ್ಮಲ್ ಆಗಿ ನಾವು ಜ್ಯೂಸ್ ಕುಡಿತೇವೆ, ಏನು ಸೋಡಾ ಈ ಥರ ಎಲ್ಲ, ಬಟ್ ಈ ಥರ ಫುಲ್ ಜಾರ್ ಜ್ಯೂಸ್ ನಾವು ನಮ್ಮ ಸುರುಚಿಯಲ್ಲಿ ಫಸ್ಟ್ ಟೈಮ್ ಮಾಡಿದ್ದು. ಹಾಗಾಗಿ ಇಲ್ಲಾಂದ್ರೆ ಈ ಮಡಿಕೆಯಲ್ಲಿ ಕೂಡ ಹಾಕಿ ಕೊಡ್ತಾರಲ್ಲ, ಮಡ್ಕಾ ಜ್ಯೂಸ್ ಟೇಸ್ಟ್ ಹಾಗೆ ಬಂದಿದೆ, ಚೆನ್ನಾಗಿದೆ. ನಾವು ಅಂದ್ರೆ 2 ಅಡಿ ಕೂಡ ಚೆನ್ನಾಗಿದೆ. ಫಸ್ಟ್ ಟೈಮ್ ಬಂದಿದ್ರೆ ಹೇಗೆ ಅನ್ನಿಸ್ತು ನಿಮಗೆ? ಖುಷಿ ಆಯ್ತು, ತುಂಬಾ ಎಲ್ಲರೂ ಫ್ರೆಂಡ್ಲಿ ಆಗಿದ್ದಾರೆ, ಖುಷಿ ಆಯ್ತು. ಪ್ರಶಾಂತ್ ಅವರು ಹೇಳಿದ್ದು, ನಾವು ಜಿಮ್ಮಿಗೆ ಹೋಗ್ತೇವೆ, ಅವರು ಹೇಳಿದ್ರು ಯಾರಾದ್ರೂ ಬನ್ನಿ ಅಂತ ಹೇಳಿ, ಇಂಟ್ರೆಸ್ಟ್ ಇದ್ರೆ ಹಾಗೆ ಬಂದು. ಹಾಗೆ ನೋಡಿ, ನಮ್ಮ ಟಿವಿಯಲ್ಲಿ ಇದ್ರು ಕೂಡ ಅಡಿಗೆಗೆ ಪಕ್ಕ ಇರುತ್ತೆ. ಜೊತೆಗೆ ಅಡಿಗೆ ಕೂಡ ಚೆನ್ನಾಗಿ ಮಾಡಿದ್ರ, ಟೇಸ್ಟಿಯಾಗಿ ಮಾಡಿದ್ರ. ಹಾಗಾಗಿ ನಮಗೆ ಒಂದು ಕಾರ್ಯಕ್ರಮ ಒಂದು 2 ಡಿಶ್ ಹೇಳಿಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ಅವರ ಟೋಸ್ಟರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಹಾಗೆಯೇ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು ಮ್ಯಾಮ್. ಓಕೆ, ಸಂಧ್ಯಾ ಮ್ಯಾಮ್ ಸಾಕಾಗಿರುವಂತಹ ಪೆಪ್ಪರ್ ಚಿಕನ್ ಮತ್ತು ಫುಲ್ ಜಾರ್ ಸೋಡಾ 2 ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್.
ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ಟಿ. Oh, that's nice, Arati. Seema, just run, run, run. ಇದೇಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ.